ಉಡುಪಿಯಲ್ಲಿ ನೀರಿಗಾಗಿ ಹಾಹಾಕಾರ ತಾರಕಕ್ಕೇರಿದೆ. ನೀರಿಗಾಗಿ ಸಾಕಷ್ಟು ಕರೆಗಳು ನಗರ ಗ್ರಾಮಾಂತರ ಭಾಗದಿಂದ ನಗರಸಭೆಗೆ ಬಂದಿದ್ದು ನಾಗರಿಕರು ನೀರಿನ ಸಮಸ್ಯೆಯ ಅಹವಾಲನ್ನು ಹೇಳಿಕೊಂಡಿದ್ದಾರೆ. ನಗರಸಭೆ ಪೌರಾಯುಕ್ತ ಆರ್.ಪಿ. ನಾಯ್ಕ್ ಮತ್ತು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಯಶವಂತ್ ಪ್ರಭು ಅವರು ಸಾರ್ವಜನಿಕ ಕರೆಗಳಿಗೆ ಉತ್ತರಿಸಿ ಆತಂಕ ಬೇಡ, ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲಾಗುವುದೆಂದು ಭರವಸೆ ನೀಡಿದ್ದಾರೆ. ಮಣಿಪಾಲ, ಉಡುಪಿ ನಗರ ಪ್ರದೇಶ, ಅಂಬಲ್ಪಾಡಿ ಗ್ರಾಮಾಂತರ, ಸಂತೆಕಟ್ಟೆ ಭಾಗದಿಂದ ಹೆಚ್ಚಿನ ಕರೆಗಳು ಬಂದಿವೆ. ಕೆಲವು ಕಡೆಗಳಲ್ಲಿ 4-5 ದಿನಗಳಿಂದ ನೀರಿಲ್ಲ, ಕೆಲವೆಡೆ 1 ವಾರ 15 ದಿನಗಳಿಂದಲೂ ನೀರಿಲ್ಲದ ಪರಿಸ್ಥಿತಿ ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ. ವಸತಿ ಸಮುಚ್ಚಯಗಳಿಂದ ಬಹುತೇಕ ಕರೆಗಳು ಬಂದಿದ್ದು ಕುಡಿಯುವ ನೀರಿಲ್ಲದೆ ಹಲವು ದಿನಗಳಿಂದ ಸಂಕಷ್ಟ ಪಡುವಂತಾಗಿದೆ. ಕೂಡಲೇ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡುವಂತೆ ನಾಗರಿಕರು ವಿನಂತಿಸುತ್ತಾರೆ. ರೇಷನಿಂಗ್ ವ್ಯವಸ್ಥೆಯಡಿ 3 ದಿನಕ್ಕೊಮ್ಮೆ ಬಿಡುವ ನೀರು ಸರಿಯಾಗಿ ಬರುತ್ತಿಲ್ಲ. ಸ್ವಂತ ಮೂಲಗಳಲ್ಲಿ ನೀರು ಖಾಲಿಯಾಗಿದ್ದು ನಗರಸಭೆ ನೀರು ವ್ಯವಸ್ಥಿತವಾಗಿ ಪೂರೈಕೆಯಾಗಬೇಕೆಂದು ಹಲವು ಮಂದಿ ಕರೆ ಮಾಡಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಕೆಲವು ವಸತಿ ಸಮುಚ್ಚಯಗಳಿಗೆ 1 ಬಾರಿ ಮಾತ್ರ ನೀರಿನ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದ್ದು ಅನಂತರ ನೀರು ಸರಬರಾಜು ಮಾಡಲಾಗಿಲ್ಲ ಎಂದು ದೂರಿದ್ದಾರೆ. ಇದಕ್ಕೆ ಉತ್ತರಿಸಿದ ಪೌರಾಯುಕ್ತರು, ಆದ್ಯತೆ ಮೇರೆಗೆ ಮನೆಗಳಿಗೆ ಮೊದಲು ನೀರಿನ ವ್ಯವಸ್ಥೆ ಮಾಡಿಕೊಡ್ತಿದ್ದೇವೆ. ಯಾವ ಪ್ರದೇಶಗಳಲ್ಲಿ ನೀರು ಸಿಗುತ್ತಿಲ್ಲ ಎಂಬುದನ್ನು ಪರಿಶೀಲಿಸಿ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲಾಗುವುದು ಎಂದಿದ್ದಾರೆ. ಉಡುಪಿ ನಗರಸಭೆಯ ಕಮಿಷನರ್ ಆಗಿ ಕಳೆದ 2.5 ತಿಂಗಳಿಂದ ನಾನಿಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿ ಒಂದು ಬಜೆ ಡ್ಯಾಮ್ನಿಂದ ನೀರು ಸರಬರಾಜು ಆಗುವಂಥದ್ದು. ಬಜೆ ಡ್ಯಾಮ್ನಲ್ಲಿ ಇವತ್ತಿನ ಮಟ್ಟ 2.60 ಮೀಟ್ರ್ ಇದೆ. 2.60 ಮೀಟ್ರ್ ಅಂತ ಹೇಳಿದ್ರೆ 1.5 ಮೀಟ್ರ್ ಅದು ಡೆಡ್ ಸ್ಟೋರೇಜ್ ಆಗ್ತದೆ, 1 ಮೀಟ್ರ್ ಮಾತ್ರ ಸಿಗ್ತಾ ಇದೆ. ಕಳೆದ ಮಾನ್ಯ ಶಾಸಕರ ಬಂದಾದ ನಂತರ ಸಭೆಯನ್ನು ಕರೆದಾದ ನಂತರ ನಾವು 3 ದಿನಕ್ಕೊಮ್ಮೆ ನೀರು ಸಪ್ಲೈ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. 3 ಭಾಗಗಳನ್ನಾಗಿ ಉಡುಪಿಯನ್ನು ವಿಂಗಡಿಸಿ ಪ್ರತಿದಿನ ಒಂದೊಂದು ಭಾಗದಂತೆ ನಾವು 3 ದಿನಕ್ಕೊಮ್ಮೆ ನೀರು ಕೊಡ್ತಾ ಇದ್ದೇವೆ. ಆದಾಗಲೂ ನೀರಿನ ಪ್ರಮಾಣ ಕಡಿಮೆ ಇರೋದರಿಂದ 3 ದಿನಕ್ಕೊಮ್ಮೆ ನೀರು ಕೊಟ್ಟದಿದ್ದರೂ ರಿಮೋಟ್ ಕಾರ್ನರ್ನಲ್ಲಿ ಸ್ವಲ್ಪ ಎತ್ತರ ಪ್ರದೇಶಗಳಲ್ಲೆಲ್ಲ ಹೋಗ್ತಾ ಇಲ್ಲ. ಕೆಲವೊಂದು ಕಡೆ ಅಂಬಲ್ಪಾಡಿ ಅಥವಾ ಸಂತೆಕಟ್ಟೆ, ಅಂಬಾಗಿಲು ಮತ್ತು ನಯನಪಲ್ಲಿ ಇಂಥ ಏರಿಯಾಗಳಲ್ಲೆಲ್ಲ ಸ್ವಲ್ಪ ಸಮಸ್ಯೆ ಇದೆ. ಮಣಿಪಾಲದಲ್ಲಿ ಹುಡುಕೋ ಕಾಲನಿ, ಅನಂತನಗರ ಎಲ್ಲ ಕಡೆಗೆ ತೊಂದರೆ ಇದೆ. ನಾವು ಅದನ್ನು ಒಂದು ಹೆಲ್ಪ್ಲೈನ್ ಮಾಡಿದ್ದೇವೆ ಸರ್. ಅಲ್ಲಿಗ ಎಲ್ಲ ನಂಬರ್ಗಳಲ್ಲಿ ಬಂದಂಥ ಕಾಲ್ಗಳನ್ನು ರೆಕಾರ್ಡ್ ಮಾಡಿ ಪ್ರತಿದಿನ ಮಾನಿಟ್ರ್ ಮಾಡ್ತಾಯಿದ್ದೇವೆ. ಅಲ್ಲೆಲ್ಲ ಟ್ಯಾಂಕರ್ ಮೂಲಕ ನಾವು ಸಪ್ಲೈ ನೀರನ್ನು ಮಾಡ್ತಾಯಿದ್ದೇವೆ ಸರ್. ಪ್ರತಿದಿನ ನಂಬರ್ ಆಫ್ ಟ್ಯಾಂಕರ್ ಸಹ ಜಾಸ್ತಿ ಬೇಡಿಕೆಗಳು ಬರ್ತಾ ಇದೆ ಸರ್. ನಿನ್ನೆವರೆಗೆ ನಾವು 8 ಟ್ಯಾಂಕರ್ ಹಾಕಿದ್ದೇವೆ. ಅದರಲ್ಲಿ ಮಾನ್ಯ ಶಾಸಕರು ಸಹ ಒಂದು 4 ಟ್ಯಾಂಕ್ ಕೊಟ್ಟಿದ್ದಾರೆ. ನಂತರ ನಮ್ಮದು ಮುನ್ಸಿಪಾಲ್ಟಿದು 2 ಟ್ಯಾಂಕರ್ ಹಾಕಿದ್ದೇವೆ. 2 ಟ್ಯಾಂಕರ್ ಬಾಡಿಗೆ ಟ್ಯಾಂಕರ್ ಹಾಕ್ಕೊಂಡಿದ್ದೇವೆ. ಇನ್ನೂ ಹೆಚ್ಚಿನ ಟ್ಯಾಂಕರ್ ಬೇಕಾಗ್ತದೆ ಸರ್. ಆದರೆ ಯಾರೂ ಟ್ಯಾಂಕರ್ ನೀಡದೇ ಇರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದು ಈಗ ಅವರು ಇಲ್ಲಿ ನನ್ನ ಟೇಬಲ್ ಮೇಲೆ ಇಟ್ಟಿದ್ದಾರೆ ಸರ್. ನಾವು RTOಗೆ ಹೇಳಿ ಪ್ರೈವೇಟ್ ಟ್ಯಾಂಕನ್ನು ರಿಕ್ವಿಷನ್ ಕೊಟ್ಟು ಒಂದು 4 ಟ್ಯಾಂಕರನ್ನು ನಾಳೆಗೆ ಪಡೀತೇವೆ ಅಂತಲೇ ಹೇಳಿ ಒಂದು ಕ್ರಮ ತಗೊಂಡಿದ್ದೇವೆ.